2018-19 ಶೈಕ್ಷಣಿಕ ವರ್ಷದ ಸಾಲಿನಲ್ಲಿ ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲಾ ಸಂಸತ್ತು ರಚನೆ 2018-19 ಶೈಕ್ಷಣಿಕ ವರ್ಷಕ್ಕೆ ಶಾಲಾ ಸರ್ಕಾರವನ್ನು ರಚಿಸಲಿಕ್ಕೆ ಹೋಲಿ ಏಂಜಲ್ಸ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಸಿದ್ಧರಾಗಿದ್ದಾರೆ. 4/6/2018 9 ಮಂದಿ ಅಭ್ಯರ್ಥಿಗಳು ಅವರ ನಾಮಪತ್ರವನ್ನು ಸಲ್ಲಿಸಿದರು. ತದನಂತರ ಅವರಿಗೆ ಒಂದು ವಾರದ ಅವಕಾಶವನ್ನು ಕೊಡಲಾಯಿತು ನಾಮಪತ್ರವನ್ನು ಹಿಂದಕ್ಕೆ ಪಡೆಯುವುದಕ್ಕೆ. ಆದರೆ ಯಾವುದೇ ಅಭ್ಯರ್ಥಿಗಳು ಹಿಂದಕ್ಕೆ ಪಡೆಯಲಿಲ್ಲ. ಅದರಿಂದ 9 ಅಭ್ಯರ್ಥಿಗಳಿಗೂ ಶಾಲಾ ನಾಯಕ ಅಥವಾ ನಾಯಕಿ ಆಗಲಿಕ್ಕೆ ಒಂದು ಅವಕಾಶವನ್ನು ಕೊಡಲಾಗಿದೆ. ಮತದಾನ ಹಾಕಿ ಯಾವ ರೀತಿಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಬೇಕು, ಆರಿಸಬೇಕು ಎಂಬುದಾಗಿ ನಾವು ಅವರಿಗೆ ಅರಿವನ್ನು ಮೂಡಿಸಿ ಅದರಂತೆ ಈ ಪ್ರಕ್ರಿಯೆಯು ಇಂದು ನಡೀತಾ ಇದೆ. ಈ ಶಾಲಾ ಸರ್ಕಾರವನ್ನು ರಚಿಸುವುದರಿಂದ ಏನು ಪ್ರಯೋಜನ? ಖಂಡಿತವಾಗಿಯೂ ಮಕ್ಕಳಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ನಾವು ಕಂಡುಕೊಳ್ಳಬಹುದು. ಪ್ರತ್ಯೇಕವಾಗಿ ಸಂಸತ್ತು ರಚನೆ ಎಂದರೇನು, ಯಾವ ರೀತಿಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ನಾವು ಆರಿಸಬೇಕು, ಅಲ್ಲದೆ ಮಕ್ಕಳಲ್ಲಿ ಅನೇಕ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಇದು ಸಹಾಯವಾಗುತ್ತದೆ. ಪ್ರತಿ ತಿಂಗಳಿಗೆ ಸಂಸತ್ತು ಸಭೆಯನ್ನು ನಡೆಸಿ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಶಿಸ್ತನ್ನು ಪಾಲನೆ ಮಾಡ್ತಾರೆ ಎಂಬುದರ ಅರಿವನ್ನು ಅವರಿಗೆ ಮೂಡಿಸಲು ನಮಗೆ ತುಂಬ ಸುಲಭವಾಗ್ತದೆ. ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಅವರು ಆರಿಸಿದಂಥ ಅಭ್ಯರ್ಥಿಯನ್ನು ಗೌರವಿಸಲಿಕ್ಕೆ ಕೂಡ ಕಲಿತಾರೆ. ಅವರಲ್ಲಿ ಶಿಸ್ತು, ಮೌಲ್ಯಗಳು ಇವುಗಳನ್ನೆಲ್ಲ ರೂಪಿಸಲಿಕ್ಕೆ ಖಂಡಿತ ಇದು ಸಹಕಾರಿಯಾಗುತ್ತದೆ. ಆದ್ದರಿಂದ ಇಂದು ಅಭ್ಯರ್ಥಿಗಳಾಗಿ ನಿಂತಿರುವ ಎಲ್ಲ ನಮ್ಮ ಉಮೇದುವಾರರುಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಯಾವ ಅಭ್ಯರ್ಥಿಯು ಗೆದ್ದು ಬರ್ತದೆ ಅವನನ್ನು ಅಥವಾ ಅವಳನ್ನು ಶಾಲಾ ನಾಯಕಿಯಾಗಿ ನಾವು ನೇಮಿಸಲಿಕ್ಕೆ ಇದ್ದೇವೆ. ಆ ಶಾಲಾ ನಾಯಕಿಗೆ ಕೂಡ ನಾನು ಇಡೀ ವರ್ಷಕ್ಕೆ ಶುಭವನ್ನು ಕೋರುತ್ತೇನೆ. 2018-19 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಾನು ಶಾಲಾ ನಾಯಕಿಯ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ ಹಾಗೂ ನಾನು ಗೆದ್ದು ಬಂದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಎಲ್ಲ ಶಿಕ್ಷಕರು ಹೇಳಿದ ಎಲ್ಲ ಕೆಲಸವನ್ನು ಮಾಡುತ್ತೇನೆ. ಶಾಲೆಯ ಶಿಸ್ತನ್ನು ಕಾಪಾಡುತ್ತೇನೆ. ಶಾಲೆಯ ಎಲ್ಲ ನಿಯಮಗಳನ್ನು ಪಾಲಿಸುತ್ತೇನೆ. ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮಣ್ಣೂರು, ಇಲ್ಲಿ ಮತದಾನದ ಪ್ರಕ್ರಿಯೆ ನಡೀತಿದೆ. ಖಂಡಿತವಾಗಿಯೂ ನಾವು ದೊಡ್ಡವರಾದಾಗ ಈ ಪ್ರಜಾಪ್ರಭುತ್ವ ಅಂದರೆ ನಮ್ಮ ಹಕ್ಕನ್ನು ಪಾಲಿಸುವಂಥ ಒಂದು ಅರಿವನ್ನು ಮೂಡಿಸುವಂಥ ಒಂದು ಮತದಾನ ಈ ಮಕ್ಕಳಿಗೆ ಈಗಾಗಲೇ ಸಿಗುತ್ತಿದೆ. ಈ ಮಕ್ಕಳು ಖಂಡಿತವಾಗಿಯೂ ಮುಂದೆ ತಮ್ಮ ಹಕ್ಕನ್ನು ಚಲಾಯಿಸಲು ಅವರು ನಿಜವಾಗಿ ಒಂದು ತಯಾರಿ ಆಗುವಂಥ ಒಂದು ಹಂತವಾಗಿದೆ. ಪ್ರತ್ಯೇಕವಾಗಿ ಇಲ್ಲಿ ನಾವು 9 ಅಭ್ಯರ್ಥಿಗಳನ್ನು ನೋಡ್ತೇವೆ. 9 ಅಭ್ಯರ್ಥಿಗಳಿಗೆ 9 ಚಿಹ್ನೆಗಳಿವೆ. ಇಲ್ಲಿರುವ ಮಕ್ಕಳು ಅವರಿಗೆ ಬೇಕಾದಂಥ ಅಭ್ಯರ್ಥಿಯನ್ನು ಆರಿಸಿ ಒಂದು ಉತ್ತಮ ನಾಯಕರನ್ನು ಆರಿಸುವಂಥ ಒಂದು ಚಿಂತನೆಯನ್ನು ಅವರಲ್ಲಿ ಈಗಾಗಲೇ ಮೂಡಿಸುವಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತಿದೆ. ಖಂಡಿತವಾಗಿಯೂ ನಮಗೆಲ್ಲರಿಗೂ ಸಂತೋಷದ ಸುದ್ದಿಯಾಗಿದೆ. ಇಂತಹ ಶಿಕ್ಷಣವನ್ನು ನೀಡುವಂತಹ ಈ ಮತದಾನದ ಹಕ್ಕುಗಳು ಮುಂದೆ ಕೂಡ ಮೂಡಿಬರಲೆಂದು ನಾವು ಒಳ್ಳೆಯದನ್ನು ಆಶಿಸ್ತೇವೆ. ಇಂಥ ಒಂದು ಶಾಲೆ ಇತರ ಶಾಲೆ ಕೂಡ ಮಾದರಿಯಾಗಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು.